ನಿರೀಕ್ಷೆಗೂ ಮೀರಿ ವಿದ್ಯುತ್ ಬಿಲ್ ಅನ್ನು ನೀಡಿ ವಸೂಲು ಮಾಡಿ ವಿದ್ಯುತ್ ಶಾಕ್ ನೀಡಿದ ಗ್ರಾಹಕರಿಗೆ ಬಿಲ್ಲುಗಳನ್ನು ಪರಿಶೀಲನೆ ನಡೆಸಿದ ನಂತರವೇ ಬಿಲ್ಲು ಪಾವತಿಸಲು ಮೆಸ್ಕಾಂ ಆಡಳಿತ ನಿರ್ದೇಶಕರು ಒಪ್ಪಿಗೆಯನ್ನು ಸೂಚಿಸಿದ್ದು, ಪ್ರತಿ ಮೆಸ್ಕಾಂ ಡಿವಿಷನ್ನಲ್ಲಿ ಅಹವಾಲು ಸ್ವೀಕರಿಸಿ ಹೆಚ್ಚುವರಿ ಬಿಲ್ಗಳನ್ನು ಪರಿಶೀಲನೆ ಮಾಡಿ ನೀಡುವಂತೆ ಡೆಸ್ಕ್ ಒಂದನ್ನು ಅಳವಡಿಕೆ ಮಾಡಲು ಸೂಚಿಸಲಾಗಿತ್ತು. ಈ ಬಗ್ಗೆ ಕೈಗೊಂಡ ಕ್ರಮದ ಬಗ್ಗೆ ಪರಿಶೀಲನೆ ನಡೆಸಲು ಅತ್ತಾವರದ ವಿದ್ಯುತ್ ಶಕ್ತಿ ಮಂಡಳಿ ಕಚೇರಿಗೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರತಿದಿನ ಸುಮಾರು 150ಕ್ಕೂ ಅಧಿಕ ಗ್ರಾಹಕರು ಭೇಟಿ ನೀಡ್ತಾ ಇದ್ದು ಬಿಲ್ಲುಗಳನ್ನು ಸರಿಪಡಿಸಲಾಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳ ಬಳಿ ಚರ್ಚೆಯನ್ನು ನಡೆಸಿ ಬಿಲ್ಲುಗಳನ್ನು ಸರಿಪಡಿಸಲು ಒಂದು ವಿಭಾಗವನ್ನೇ ಮೀಸಲಿಡಲಾಗಿದೆ. ಈ ಎಲ್ಲ ವ್ಯವಸ್ಥೆಗಳ ಬಗ್ಗೆ ವಿಧಾನ ಪರಿಷತ್ ಸದಸ್ಯರು ಪರಿಶೀಲನೆ ನಡೆಸಿದರು ಮತ್ತು ಅಧಿಕಾರಿಗಳ ಜೊತೆಗೆ ಮಾತನಾಡಿ ಗ್ರಾಹಕರಿಗೆ ತಕ್ಷಣವೇ ಪರಿಹಾರವನ್ನು ಒದಗಿಸಬೇಕು ಅಂತ ವಿನಂತಿಸಿಕೊಂಡರು. ಹೆಚ್ಚುವರಿ ವಿದ್ಯುತ್ ಬಿಲ್ಗಳನ್ನು ವಸೂಲು ಮಾಡುವುದಕ್ಕಿಂತಲೂ ಗ್ರಾಹಕರು ಕಟ್ಟುವ ಪರಿಸ್ಥಿತಿಯಲ್ಲಿ ಇಲ್ಲ ಎನ್ನುವುದನ್ನು ಮೆಸ್ಕಾಂ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಯಾರು ಈ ಜಾಸ್ತಿ ಬಿಲ್ ಬರ್ತದೆ, ಯಾವ್ದು ಕಾರಣಕ್ಕಾಗಿ ಬಂದಿದೆ, ಇದನ್ನು ಕೂಡಲೇ ಅವರು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ನೋಡ್ಲಿಕ್ಕೆ ಬಂದಿದ್ದೇನೆ ಮತ್ತು ನನಗೆ ಸಮಾಧಾನ ಇದೆ. ಅವರ ಕೆಲಸ ಮಾಡ್ತಾ ಇದ್ದಾರೆ. ಯಾರೆಲ್ಲ ಬಂದಿದ್ದಾರೆ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾರೆ, ಅದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಆದಷ್ಟು ಬೇಗ ಗ್ರಾಹಕರು ಬಿಲ್ ಕಟ್ಟುವಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಡೌಟ್ ಇದ್ದಾಗ ಅದನ್ನು ತೋರಿಸಿ ಅದನ್ನು ಸರಿ ಮಾಡಿಸಿ ಮತ್ತೆ ನೀವು ಬಿಲ್ಲನ್ನು ಕಟ್ಟಿದರೆ ಬಹುಶಃ ಅದು ನಿಮಗೂ ಸಮಾಧಾನ ಆಗುತ್ತೆ ಮತ್ತು ಮೆಸ್ಕಾಂಗೆ ಎಷ್ಟು ಪಾವತಿ ಆಗಬೇಕೋ ಅಷ್ಟು ಪಾವತಿ ಆಗುತ್ತೆ.